सर्वस्वयत्ते सर्वमेवतेनातो विसर्वमेति तन्त्रं समाकृतमस्मभ्यं दत्त्वा वरुणस्य अन्योः इयं ददामहे षट्रमुपरानासो अपजयन्तागो स्वस्ति प्रजाभ्यः परिपालयन्तां न्यायेन मार्गेण अभिमहेशाः ओ ब्राह्मणेभ्यः शृण्वन्तु नित्यं दोषासहस्रां किलो वृन्दो जीवन्तु सदाचरं वेदोक्तमुदर्याचरं समर्पयामि याफलनिरक्तस्यातर्वणो विषकोशतयो वृत्तपो ऋतस्यर्मणः साकदा फलसिद्ध्यर्थे पूर्णफलभोगे विनियोगः इदं फलं मया देव भूमिकन्ते हुताशः तेन मे सफल प्राप्तिः भवेत् जन्मनि जन्मनि ವಿಶೇಷ ನಮಸ್ಕಾರ ವಿಜಯದಶಮಿಯ ಶುಭ ಸಂದರ್ಭದಲ್ಲಿ ಆ ವಿಗ್ರಹ ಜಲಸಂಭ್ರಮ ಮಾಡುವ ಈ ಕಾರ್ಯಕ್ರಮ ಪೂರ್ವಭಾವಿಯಾಗಿ ದೇವಿನ ಸಾನ್ನಿಧ್ಯಾಭಿವೃದ್ಧಿಗೋಸ್ಕರ ಗಡ್ಡಿಗಾಯಾಗಿ ಸಂಕ್ರಮಣ ಹಲವು ದುರ್ಗಾವಿನಾಯಕ ಕಲಿಯುಗದ ಶೀಘ್ರವಾಗಿ ಅನುಗ್ರಹವನ್ನು ದೇವಿ ಮನ್ನದ ದುರ್ಗಾ ಪರಮೇಶ್ವರಿಯಮ್ಮ ಹೆಚ್ಚು ಶ್ರಮವರಂತೆ ಸ್ವಲ್ಪ ಸಮಯಕ್ಕೆ ಭಕ್ತಿ ಮಗುವನ್ನಾದ ಅನುಗ್ರಹ ಶಕ್ತಿ ದುರ್ಗೆಗೆ ಮಾಡಿಕೊಂಡು ದುರ್ಗಾಂಚಾರ್ಯ ದುರ್ಗತಿ ಪುರುಷಗಳೇ ದುರ್ಗಿನ ಧ್ಯಾನ ಮಗುವನ್ನಾದ ನನ್ನ ಮಾಧವತ್ರ ದುರ್ಗತಿನ ಶಮನ ಶಕ್ತಿ ಮಹಾದಾಯಿ ಮಾಡುವುದು ಮುಂದಿನ ಪರಮಪವಿತ್ರವಾಗಿದ್ದೆ ಗಡ್ಡಿಗಾಯಾಗಿ ಸಂದರ್ಭ ಈ ಕ್ಷೇತ್ರಗಳು ಮಂತ್ರಪಾಠ ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಎಂಬ ಶ್ರೀ ಗಡ್ಡಿಗಾ ಪರಮೇಶ್ವರಿ ಸೃಷ್ಟಿನಾಮದ್ದುಲು ಹೋಮಮದ್ದುಲು ಕಲಶಮದ್ದುಲು ಆವಾಹನ ಮಾಡುವುದು ಮಾರ್ಕಂಡೇಯ ಪುರಾಣದ 700 ಶ್ಲೋಕಮಂತ್ರಗಳನ್ನು ಕುರಿತು ಏಕೈಕ ಸಹಸ್ರಾವತಿನ ಪ್ರಕಾರ ಸ್ವೀಕಾರವನ್ನು ಮಾಡಿಕೊಂಡು ಇಂದಿನ ಗಡ್ಡಿಗೆಯಾಟವನ್ನು ದಾದಾಪುರವನ್ನು ಅನಾದಿ ಪುತ್ರಾಂಶ
ಮತಿಗಳನ್ನೇ ಗತಿಸುವ ಕಲಾಧಿಕ್ತಂ ನೇರವಾಗಿ ಸಂಪನ್ನಮಾನವರಿಗೆ ಪುತ್ರಾಂಶ ಯೋಗದಾನಾಗಿ ಯೋಗ್ಯತ ಸದ್ಬುದ್ಧಿಗಳು ಮತ್ತು ಬುದ್ಧಿಶಕ್ತಿ ಮಾಡಿಕೊಂಡು ಧರ್ಮಕರ್ಮಗಳ ನೆರವೇರು ಬೇರೆಯನ್ನು ಮಾಡಿಕೊಂಡು ದಾಂಪತ್ಯೀಕರಣ ಸುಖ ಮಾಡಿಕೊಳ್ಳುವುದಿಲ್ಲ ಸರ್ವಭಾಗ ನಿರ್ಮುಕ್ತೋ ಧನಧಾನ್ಯ ಸುಧಾನ್ಯ ಮನುಷ್ಯೋಮತ್ಪ್ರಸಾದೇ ಮನುಷ್ಯನ ಸಂಶಯ ಮನುಷ್ಯರ ಸಂಶಯವಾಗುವವರೆ ಸರ್ವಭಾಗೀಕರಣ ಪ್ರಧಾನವಾದ ಧನದಾನ ಸಮೃದ್ಧಿ ಮಾರ್ಕಂಡೇ ಪುರಾಣಿಕ ಈ ಶ್ಲೋಕ ಅಂದರೆ ಸರ್ವಾದ ಕೊನೆಯಲ್ಲಿ ಏಕೈಕಾಂತಕ್ಕೆ ಸಹಸ್ರಾಂತಿನ ಪ್ರಕಾರ ಸ್ವೀಕಾರವನ್ನು ಕೊಟ್ಟು ನಾಮ ಸಂಬಂಧವಾದ ಒಂದು ಇಂಚಿನಲ್ಲಿ ಭಿನ್ನ ಭಾಗಕ್ಕೆ ನೆರವಾಗಿರುವ ಸೇವಾರ್ಥಿಗಳಿಗಾಗಲಿ ನಮ್ಮ ಭಗವದ್ಭಕ್ತರಿಗಾಗಲಿ ಯಾವತ್ತೂ ಉಳಿಕಾಪು ನಿವಾರಣೆ ಆಗಿದೆ ಆದ್ದರಿಂದ ಮಾತ್ರ ಉತ್ತರೋತ್ತರ ಅಭಿವೃದ್ಧಿಯಾದ ಮೂಲಕ ಆ ಶಾರದಾಮಾತೆಯ ಕನ್ನಿಕಾಪರಮೇಶ್ವರಿ ಪರಿಪೂರ್ಣ ಅನುಗ್ರಹವನ್ನು ಕೊಡುವಂತೆ ಪ್ರಸನ್ನ ಕಾಲವನ್ನು ವಿಶೇಷವಾದ ದೇವರ ಮುಖ್ಯ ಪ್ರಾರ್ಥನೆ ಮಾಡುವುದಿಲ್ಲ ಮಾತೆಲ್ಲ ಪಟ್ಟೆ ಅಗ್ರಯೇ ನಮಃ ಸ್ವಸ್ತಿ ಶ್ರದ್ಧಾ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಅವ್ಯವಾಹನ ಕನ್ನಿಕಾದೇವಿ ಮಾದಾರಣ್ಯಕ್ಕೆ ಗೋವಿಂದಾನಿ ಗೋವಿಂದ
ಪ್ರಥಮವಾಗಿ ನಿಮ್ಮ ಮನೆ ದೇವರನ್ನು ಕುಲದೇವರನ್ನು ಪ್ರಾರ್ಥನೆ ಮಾಡಿ ಇಲ್ಲಿಯ ಗ್ರಾಮ ದೇವರಾದಂತಹ ಸೋಮನಾಥೇಶ್ವರ ದೇವರನ್ನು, ಅದೇ ಪ್ರಕಾರ ನಮ್ಮ ಲಕ್ಷ್ಮೀ ನರಸಿಂಹ ದೇವರನ್ನು, ಇಷ್ಟದೇವರಾದಂತಹ ವೆಂಕಟರಮಣ ದೇವರನ್ನು, ಹಾಗೆ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಆರಾಧನೆ ಮಾಡಿದಂತಹ ಸರಸ್ವತಿ ತಾಯಿಯನ್ನು, ಹಾಗೆ ವಿಶೇಷವಾಗಿ ನಾಗದೇವರನ್ನು, ಎಲ್ಲ ದೈವಗಳನ್ನು, ತುಳುನಾಡಿನ ಎಲ್ಲ ದೈವಗಳನ್ನು ಸ್ಮರಣೆ ಮಾಡಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡುವುದು. ವಿಶೇಷವಾಗಿ ಭಾಗ್ಯಂ ಫಲತೆ ಸರ್ವತ್ರ ನಚ ವಿದ್ಯಾ ನಚ ಪೌರುಷ ಮಾಡಿದ ಪ್ರಕಾರ ಒಂದು ದೇವರ ಆರಾಧನೆ ಸಾರ್ವಜನಿಕವಾಗಿ ನಾವು ಮಾಡಬೇಕಾದ್ರೆ ನಮಗೊಂದು ಭಾಗ್ಯ ಬೇಕು. ಅದೇ ಪ್ರಕಾರ ಉಳ್ಳಾಲ ಊರು ಅಂತ ಹೇಳಿದ್ರೆ ತುಂಬ ಹಿಂದಿನ ಕಾಲದಿಂದ ಕೂಡ ಒಂದು ಕೀರ್ತಿಯನ್ನು ಬೆಳೆದಂಥ ಊರು. ಆ ಪ್ರಕಾರ ಈ ಉಳ್ಳಾಲದಲ್ಲಿ ಇರುವ ಎಲ್ಲ ಮಹಾಜನರಿಗೆ ಒಳ್ಳೆಯದಾಗಬೇಕು, ಹಾಗೆ ತಾಯಿಯ ಪರಿಪೂರ್ಣ ಅನುಗ್ರಹ ಇಡೀ ನಮ್ಮ ಮಹಾಜನರಿಗೆ ಸಿಗಬೇಕು ಹೇಳುವಂಥ ಉದ್ದೇಶದಿಂದ ಹಲವಾರು ವರ್ಷಗಳ ಹಿಂದೆ ನಮ್ಮ ಹಿರಿಯರು ಈ ಸರಸ್ವತಿ ಪೂಜೆಯನ್ನು ಈ ಮಂಟಪದಲ್ಲಿ ಪ್ರಾರಂಭ ಮಾಡಿದ್ರು. ಅದರ ನಂತರ ನಾವು ಕೂಡ ನಮಗೆ ಒಂದು ಸಿಕ್ಕಿದ ಭಾಗ್ಯದಿಂದ ವಿಶೇಷವಾಗಿ ನವರಾತ್ರಿಯ ಪರ್ವಕಾಲದಲ್ಲಿ ಆ ತಾಯಿಯ ಆರಾಧನೆ ಮಾಡುವಂಥ ಒಂದು ಭಾಗ್ಯವನ್ನು ಆ ತಾಯಿ ನಮಗೆ ಅನುಗ್ರಹ ಮಾಡಿ ಕೊಟ್ಟಿದ್ದಾರೆ. ಹಾಗೂ ಇಷ್ಟು ವರ್ಷದಿಂದ ಇಡೀ ನಮ್ಮ ಕೈಗಳಿಂದ ಒಳ್ಳೆ ರೀತಿಯಲ್ಲಿ ಆ ಪೂಜೆಯನ್ನು ಆ ತಾಯಿ ಸ್ವೀಕಾರ ಮಾಡಿಕೊಂಡಿದ್ದಾಳೆ. ಹಾಗೆ ನಿನ್ನೆ ದಿನ ಮೂಲಾ ನಕ್ಷತ್ರದಂದು ಪ್ರಾತಃ ಕಾಲದಲ್ಲಿ 8 ರಿಂದ 8:30 ಆ ಸುಮುಹೂರ್ತದಲ್ಲಿ ಮೂಲಾ ನಕ್ಷತ್ರದಲ್ಲಿ ತಾಯಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ವಿ. ಹಾಗೆ ನಿನ್ನೆ ಕಾಲದಲ್ಲಿ ಮಧ್ಯಾಹ್ನ ಕಾಲ ಪೂಜೆ, ರಾತ್ರಿ ಕಾಲದಲ್ಲಿ ವಿಶೇಷ ರಂಗಪೂಜೆ ಎಲ್ಲ ಹಾಕಿಕೊಂಡು ಇವತ್ತು 2ನೇ ದಿನ. ಹಾಗೆ ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ತಾಯಿಗೆ ಪೂಜೆ ಆಗಿ ಮಧ್ಯಾಹ್ನ ಕಾಲದಲ್ಲಿ ಆ ಬಿಂಬದಲ್ಲಿ ಪರಿಪೂರ್ಣ ತಾಯಿಯ ಸಾನ್ನಿಧ್ಯ ವೃದ್ಧಿ ಆಗಬೇಕು ಹೇಳೋದಕ್ಕೋಸ್ಕರ ವಿಶೇಷವಾಗಿ ತಾಯಿಯ ಸಮ್ಮುಖದಲ್ಲಿ ಚಂಡಿಕಾ ಯಾಗವನ್ನು ಕೂಡ ನಾವು ಮಾಡಿ ತಾಯಿಯ ಚರಣಕಮಲಕ್ಕೆ ಅರ್ಪಣೆ ಮಾಡಿದ್ದುಂಟು. ಹಾಗೆ ವಿಶೇಷವಾಗಿ ಮಾಡಿದಂತಹ ಸೇವೆಯಿಂದ ಹವನ ಪೂಜನೆಗಳಿಂದ ತಾಯಿ ಸುಪ್ರಸನ್ನಳಾಗಬೇಕು, ತಾಯಿಯ ಪರಿಪೂರ್ಣ ಸಾನ್ನಿಧ್ಯ ಅನುಗ್ರಹ ಈ ಬಿಂಬದಲ್ಲಿದ್ದು ಯಾರೆಲ್ಲ ಭಕ್ತ ಮಹಾಜನರು ಆ ತಾಯಿಯ ಸನ್ನಿಧಾನದಲ್ಲಿ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅವಳ ಚರಣಕಮಲದಲ್ಲಿ ಪ್ರಾರ್ಥನೆ ಮಾಡ್ತಾರೋ ಎಲ್ಲ ಪ್ರಾರ್ಥನೆಯನ್ನು ಆ ತಾಯಿ ಸತ್ಯ ಮಾಡಿಕೊಟ್ಟು ಎಲ್ಲ ಭಕ್ತ ಮಹಾಜನರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿಕೊಡಬೇಕು. ಎಲ್ಲ ಭಕ್ತ ಮಹಾಜನರಿಗೆ ಒಳ್ಳೆ ಆಯುರಾರೋಗ್ಯ ಸುಖ ಶಾಂತಿಯನ್ನು ಅನುಗ್ರಹ ಮಾಡಬೇಕು. ಇಡೀ ಎಲ್ಲ ನಮ್ಮ ಹಿಂದೂ ಸಮಾಜ ಒಗ್ಗಟ್ಟಾಗಿ ಈ ಹಿಂದೂ ಧರ್ಮದ ರಕ್ಷಣೆ ಆಗಬೇಕು. ಹಾಗೆ ವಿಶೇಷವಾಗಿ ಯಾರೆಲ್ಲ ಆ ತಾಯಿಯ ಸನ್ನಿಧಿಯಲ್ಲಿ ತನು ಮನ ಧನದಿಂದ ಸೇವೆ ಮಾಡ್ತಾರೋ ಆ ಎಲ್ಲ ಸೇವೆಯನ್ನು ತಾಯಿ ಸ್ವೀಕಾರ ಮಾಡಿಕೊಟ್ಟು ಆ ಕಲಿಯುಗದಲ್ಲಿ ಈ ಒಂದು ಸರಸ್ವತಿ ಪೂಜೆ ಮಾಡಿದ್ರೆ ಏನು ಒಂದು ಕಲ್ಪವಂತ ಫಲ ಇದೆಯಾ ಆ ಎಲ್ಲ ಫಲವನ್ನ ದೇವರು ಅನುಗ್ರಹ ಮಾಡಿಕೊಡಬೇಕು. ಸಮಾಜದಲ್ಲಿರುವ ಎಲ್ಲ ಪುಟ್ಟ ಮಕ್ಕಳಿಗೆ ಒಳ್ಳೆ ವಿದ್ಯಾ, ಬುದ್ಧಿ, ಜ್ಞಾನ, ಆಯುಷ್ಯ, ಆರೋಗ್ಯವನ್ನ ಕೀರ್ತಿವಂತರನ್ನಾಗಿ ಆ ತಾಯಿ ಅನುಗ್ರಹ ಮಾಡಬೇಕು. ಸ್ತ್ರೀಯರ ಸೌಭಾಗ್ಯವನ್ನು ರಕ್ಷಣೆ ಮಾಡಬೇಕು. ಗಂಡಸರು ಮಾಡುವಂತಹ ವ್ಯವಹಾರ ಉದ್ಯೋಗದಲ್ಲಿ ಒಳ್ಳೆ ಯಶಸ್ಸು, ಕೀರ್ತಿ, ಅಭಿವೃದ್ಧಿ ಕೊಟ್ಟು ಇನ್ನು 2 ದಿನದ ಕಾರ್ಯಕ್ರಮ ಇದೆ, ಅದು ಕೂಡ ನಿರ್ವಿಘ್ನವಾಗಿ ವೈಭವದಿಂದ ಆ ಪೂಜೆಯನ್ನು ತಾಯಿ ಸ್ವೀಕಾರ ಮಾಡಿಕೊಟ್ಟು ಇಡೀ ನಮ್ಮ ಉಳ್ಳಾಲ ಪೇಟೆಗೆ ಆ ತಾಯಿಯ ಪರಿಪೂರ್ಣ ಅನುಗ್ರಹ ಆಗಿ ಎಲ್ಲರನ್ನು ನಮ್ಮನ್ನು ಆ ತಾಯಿ ಕೃತಾರ್ಥರನ್ನೇ ಮಾಡುವ ಹಾಗೆ ಆ ತಾಯಿ ಅನುಗ್ರಹ ಮಾಡಿಕೊಟ್ಟು ಎಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಆಶೀರ್ವಾದ. ದೀರ್ಘಾಯುಷ್ಯ ಉತ್ತರೋತ್ತರಾಭಿ ವೃದ್ಧಿರಸ್ತು. ಸರಸ್ವತಿ ದೇವ್ಯಾಹ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿ.